ಜಗತ್ತಿಗೆ ಮಹಾಮಾರಿಯಾಗಿ ಕಾಡಿದ ಕೊರೋನಾದಂತಹ ಸಂಕಷ್ಟಗಳನ್ನು ದೂರಗೊಳಿಸಿ ಜನತೆಗೆ ಬದುಕಿನಲ್ಲಿ ಸಮೃದ್ಧಿ ಕಾಣಲು ದೇವಿ ಆರಾಧನೆಯಿಂದ ಸಾಧ್ಯವಿದೆ ಎಂದು ಮಹರ್ಷಿ ವಾಣಿ ಖ್ಯಾತಿಯ ಡಾಕ್ಟರ್ ಆನಂದ ಗುರೂಜಿ ಹೇಳಿದರು. ಅವರು ರಾಯ್ ಸಮೀಪದ ಕೈತ್ರೋಡಿ ಕ್ವಾರ್ಟರ್ಸ್ನ ಶ್ರೀಮಂತರ ದೇವತೆ ಕೊರಗಜ್ಜ ಕ್ಷೇತ್ರದಲ್ಲಿ ನಡೆದ ಚಂಡಿಕಾ ಯಾಗಕ್ಕೆ ಪೂರ್ಣಾಹುತಿ ನೆರವೇರಿಸಿದ ಬಳಿಕ ಅವರು ಆಶೀರ್ವಚನ ನೀಡಿದರು. ಕೊರಗಜ್ಜ ದೈವ ಭಕ್ತರ ಸಂಕಷ್ಟ ಕಳೆಯಲು ಭಕ್ತಿಗೆ ತ್ವರಿತವಾಗಿ ಒಲಿಯುತ್ತಾನೆ ಎಂದು ಹೇಳಿದರು. ಅಲ್ಲೂ ಸಹಿತ ಕೊರಗಜ್ಜನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆದಂತಹ ಒಂದು ವಾಗ್ದಾನ ಎಂಬತಕ್ಕಂಥದ್ದು ಅಥವಾ ಕೊರಗಜ್ಜನ ಆವೇಶ ಎಂಬತಕ್ಕಂಥದ್ದನ್ನ ನೋಡಿ ಆನಂದವಾಯಿತು. ಕೊರಗಜ್ಜನ ಪಾತ್ರರಾಗಿ ಸಹಿತ ಆನಂದ ಆಯಿತು. ಹಾಗೆ ಕೊರಗಜ್ಜನ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಆಗಲಿ ಇರತಕ್ಕಂಥ ಸಂದರ್ಭವೂ ಅಲ್ಲಾಯಿತು. ಅಂತಹದ್ರಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದದ್ದು ನನಗೆ ಬಹಳ ಸಂತೋಷವೇ ಸರಿ. ಆದರೂ ಬಹಳ ಭಕ್ತಿಯಿಂದ ಇದ್ದೀರಿ. ತಾವೆಲ್ಲ ಭಗವಂತನ ಪ್ರಾರ್ಥನೆ ಮಾಡಿದ ನೀವೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ಹೇಳ್ತಕ್ಕಂಥದ್ದೇ ಒಂದು ವಿಶೇಷವಾದಂತಹ ಕಲ್ಪ. ಎಲ್ಲಿಂದ ಎಲ್ಲಿ ನೋಡಿದ್ರು ಪ್ರವಚನಗಳು ನಿರಂತರವಾಗಿ ನಡೀತಾ ಇರುತ್ತದೆ. ಆದರೆ ಸಮಸ್ಯೆ ಒಂದು ಪರಿಹಾರ ಬೇಕಾಗಿದೆ. ಪ್ರವಚನ ನಿರಂತರವಾಗಿರುತ್ತೆ. ಕಟೀಲು ಕ್ಷೇತ್ರದ ವೇದಮೂರ್ತಿ ಕಮಲಾದೇವಿ ಆಸ್ತರಣ ಅವರು ಮಾತನಾಡಿ, ಚಂಡಿಕಾ ಯಾಗದಿಂದ ಸಮಸ್ತ ಭಕ್ತರಿಗೆ ಒಳಿತು ಉಂಟಾಗ್ತದೆ ಎಂದರು. ಸಂಪ್ರದಾಯ ಈಗ ಆಗಿಬಿಟ್ಟಿದೆ. ಆದರೆ ಕೊರೋನಾ ನಿವಾರಣೆ ನಮ್ಮ ಕೊರಗಜ್ಜನ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿದೆ ಅಂತಂದ್ರೆ ಯಾರ ಮುಖದಲ್ಲೂ ನಾವು ಬಹಳ ಕಡಿಮೆಯಲ್ಲಿ ಮಾಸ್ಕ್ ಅನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಕೊರಗಜ್ಜ ಇನ್ನು ಯಾವ ಕೊರೋನಾವನ್ನು ಬರಲಿಕ್ಕೆ ಬಿಡಲಿಕ್ಕಿಲ್ಲ. ಅಂತಹ ಉತ್ತಮ ಒಂದು ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ. ಇಷ್ಟೊಂದು ಜನಸ್ತೋಮ ಈ ನಾಡಿನಲ್ಲಿ ಆಗಿದೆ. ನಾವು ಇಷ್ಟವರೆಗೆ ದೂರದ ದರ್ಶನ, ಆನಂದ ಗುರೂಜಿಯವರ ದೂರದ ದರ್ಶನ ದೂರದರ್ಶನದಲ್ಲಿ ಮಾತ್ರ ಕಂಡರು. ಇವತ್ತು ಸಮೀಪದ ದರ್ಶನ ಮಾಡಿಸಿದಂತಹ ಕೀರ್ತಿ ಈ ಮಂತ್ರದೇವತೆ ಕೊರಗಜ್ಜನಿಗೆ. ವೇದಮೂರ್ತಿ ಸುಬ್ರಹ್ಮಣ್ಯ ಪರಾಡ್ಕರ್ ಗುಂಡೇಡ್ಕ ಮತ್ತು ರಾಧಾಕೃಷ್ಣ ಭಟ್ ಪೇದಮಲೆ ಮಾರ್ಗದರ್ಶನದಲ್ಲಿ ಚಂಡಿಕಾ ಯಾಗ ನೆರವೇರಿತು. ಈ ವೇಳೆ ಕೊರಗಜ್ಜ ಭಕ್ತಿಗೀತೆ ಹಾಡಿ ಗಮನ ಸೆಳೆದ ಬಾಲ ಪ್ರತಿಭೆ ಕಾರ್ತಿಕ್ ಕಾರ್ಕಳ ಮತ್ತು ಅಶ್ವತ್ಥ ಎಲೆಯಲ್ಲಿ ಚಿತ್ರ ರಚಿಸಿದ ತಿಲಕ್ ಕುಲಾಲ್ ಮೂಡಬಿದ್ರೆ ಸಂಘಟಕ ಚಂದಪ್ಪ ಪೂಜಾರಿ ಅವರನ್ನ ಗುರೂಜಿ ಸನ್ಮಾನಿಸಿದರು. ಮಾತ್ರವಲ್ಲದೆ ಭಕ್ತರ ಆರೋಗ್ಯ ಸಮಸ್ಯೆಗಳಿಗೆ ಗುರೂಜಿ ಸ್ಥಳದಲ್ಲೇ ಪರಿಹಾರವನ್ನ ಸೂಚಿಸಿದರು.